ಸುಪ್ಪಲ ಯೂರಿಯಾ ಎಲ್ಲ ಹಾಕಿ ಹಾಕಿ ಲಾಯ್ಕಾಯ್ದು ಗಿಡ ಲಾಯ್ಕಾಯ್ದು ಒಂದು 4 ಜಾಂಗ್ಟಿ ಸಿಕ್ಕಿರ್ ತಕೊಂಡೋಗಿ ಪದಾರ್ಥ ಮಾಡ್ಲಿಕ್ಕಿದ್ದಿತ್ತು. ಜಾಂಗ್ಟಿಯೇ ಇಲ್ಲ. ಮಿಷನ್ ಹೊಡ್ಸಿ ಎಲ್ಲ ಒಡೆದು ಹೋತವು. ಎಲ್ಲಿ ಬತ್ತು ಪೀಳಿಗೆ ಮುಂದೆ ಇಲ್ಲ. ಈಗಲೇ ಕಾಮ್ಕಿಲ್ಲ ಜಾಂಗ್ಟಿ. ಮೆಸೇಜ್ ಬಂತು. ಎಷ್ಟಪ್ಪ ಮೆಸೇಜ್ ಅದ? ಶ್ಯಾಮಲ್ನೇ ಅನ್ಕೊಂಡು ಔಟ್ ಆಗ್ತು. ಶ್ಯಾಮಲ್ ಅನ್ಕಂಡೆ ನಾನು ಮೆಸೇಜ್ ಮಾಡೋದು. ಅವಳಿಗೂ ಮನಸ್ಸಿತ್ತು ಮಾತಾಡ್ಕಂಡು ಎಷ್ಟು ದಿನ ಆಯ್ತಲ್ಲ. ನೆನಪಾಯಿದೆ ಏನು ಅದಕ್ಕೆ ಯಾವುದೋ ಬೇರೆ ನಂಬರ್ ತಕ್ಕ ಮೆಸೇಜ್ ಮಾಡ್ತಾಳೇನೋ. ಅವರು ಬೆಳಗಿನ ಸೈಕಲ್ದಾರೆ ಮೆಸೇಜ್ ಮಾಡ್ತಾಳಲ್ಲ. ಪುರ್ಸೊತ್ತಿಲ್ಲ. ಇಷ್ಟಪ್ಪ ಪುರ್ಸೊತ್ತಿರ್ಲಿಂದ ಅವಳಿಗೆ. ಶಾಲೆಲೆಲ್ಲ ಪಾಠ ಮಾಡ್ಕ ಮಕ್ಕಳು ಕಣ್ಕ ಆರು ಮೆಸೇಜ್ ಮಾಡ್ತಾಳೆ. ಪಾಪ ಕಾಡ್ಕೊಂಬಂಗತ್ತಿತ್ತೇನೋ. ಅಣ್ಣಯ್ಯ ಓ ಸಾವಿತ್ರಿ ಕರ್ದಂಗೈತಲ್ಲ. ಪುಂಗಿ ಇಲ್ಲಪ್ಪ, ಅವಳೆಂತ ಗಿಲ್ ಬತ್ತಾಳು. ಹೊಸ ಹುಡುಗಿ ಕಣಂಗೆ ನನಗೆ ತಮಾಷೆ ಆಡಿಸ್ತಾಳಲ್ಲ. ಹೊಸ ಹುಡುಗಿ ಕಣಂಗೆ ಎಲ್ಲ ಗೊತ್ತಿಲ್ಲದಿದ್ದರೆ ಕಣಂಗೆ ಅದು ಯಾರು ಇದು ಯಾರು ನಿಮ್ಮನೇಲಿ ಎಷ್ಟು ಜನ ಇದ್ರೆ ಬರೀ ಒಬ್ಬ ನಾಟಕಕ್ಕೇನು ಕಮ್ಮಿ ಇಲ್ಲ. ಪ್ರೀತಿ ತೋರಿಸ್ಕೊಂಬಕ್ಕಾತಿಲ್ಲಲ್ಲ. ಅದಕ್ಕೆ ಸುಮ್ಮನೆ ಯಾವುದೋ ಹುಡುಗಿ ಕಣಂಗೆ ಮೆಸೇಜ್ ಮಾಡೋದು. ಆರು ಒಟ್ಟಿಲ್ಲ. 2 ಮಕ್ಕಳು ಅಮ್ಮಾರು ಲೈಕ್ ಚಾಟ್ ಮಾಡ್ತಾಳೆ. ಖುಷಿ ಇತ್ತಂತಾರೆ ನಾನು ಶ್ಯಾಮಲ್ಲ. ಸುಬಾ ಬಾ ಮಗ ಇಲ್ಲಿಂಚರ ದಂಡಿ ಬಾ. ಅಪ್ಪ ಬೆನ್ನು ಹೋಯ್ತು. ಅಮ್ಮ ಕರೀತಿದ್ದಾಳಲ್ಲ. ಇವಳೆಂತಕ್ಕೆ ಬಂದಳು ಇಷ್ಟೊತ್ತಿಗೆ? ಓಯ್ ಎಂತದೆ? ಓ ಸಾವಿತ್ರಿ ಕೂಗ್ತಂಗ ಆಯ್ತು. ನಾನು ಇಷ್ಟೊತ್ತಿಗೆ ಅಂತ ಗದ್ದಿ ಬತ್ತೆ ಅನ್ಕಂಡ ಕಾಣ್ಲ ಮರಿತಿ ಆಲೈಸ್ಲಿಲ್ಲ. ಬಂದೆ ಅಲ್ಲೇ ಕೂತ್ಕಣಿ. ಬರ್ಬಿಡಿ, ಒಳಗೇನು ಬಪ್ಪದ್ ಬೇಡ, ನಾನೇ ಬತ್ತೆ. ಆಯ್ತು ನಂದಿಲ್ ಕೆಲಸ. ಅಯ್ಯಯ್ಯ ಈಗೊಂಡು ಒಂದು ನಿನ್ನೆಯಿಂದ ಎಂತ ಐತಿದ್ದಕ್ಕೆ ಗದ್ದಿ ಬಂದ್ರು ಮೊಬೈಲ್, ರಾತ್ರಿ ಮೊಬೈಲ್, ಉಂಬಷ್ಟೊತ್ತಿ ಮೊಬೈಲ್ ಇಂತ ಕೊಟ್ ಮಾಡುತ್ತಪ್ಪ. ನಾನು ನಿಮ್ಮನ್ನು ನೋಡ ಬೇಕೇ ಅಲ್ಲ ಕಾಲ ಬೇಕು ಕೆ ಯುವಕಂತ ಬೇಕು ಕನ್ನಡದಾಗೆ ಟೈಪ್ ಮಾಡ್ತೇವೆ. ಅದೇ ಸ್ವಲ್ಪ ಹೊತ್ತು ಮಂಜ ಎಂತ ಕಳಿಗಿಳಿ ತೆಗಿತೆ? ಎಂತ ಮಾಡ್ತಿದ್ದೆ ನೀನು? ಕಿಚ್ಚಿಡ್ದು ಮೊಬೈಲ್ ಹಿಡ್ಕೊಂಡು ರಾತ್ರಿಯಿಂದ. ಗಮ್ಮತ್ತಾದ ಸುಮ್ನಿಕೆ ಅಂತೆ. ನಿಮ್ಮೂರು ಯಾವ್ದು ಅನ್ಕಂಡು ಎಂತ ಮಾಡ್ತಾಳೆ ಕಾಮ ಮುದಿಯತೆ ಕೆಮ್ದ? ಬೇಡ ಇಷ್ಟು ಬೇಗ ಅದೆಲ್ಲ ಕೆಮ್ಬೇಡ. ನಿಮ್ಮ ದೊಡ್ಡ ಊರಲ್ಲ, ಊರು ಯಾವುದು? ಹಿಡಿದ್ಕೊಂಡೇಲೆ ಮೊಬೈಲ್ ತೆಗ್ದು ಬಿಸಾಡ್ದಿರೀಗ ನಾನು ಯಾರು? ಮಂಜ ಅಪ್ಪಯ್ಯ ಕರೆದ್ರಿಯಾ? ಇಲ್ಲ ಕರಿಲ್ಲ, ಹಾಡು ಹೇಳ್ದೆ. ತೆಗ್ಗಿಚ್ಚಿಡ ಮೊಬೈಲಲ್ಲಿ ಬಿಸಾಡದ್ನ. ಹಿಡಿದ್ಕೊಂಡೆ ಅಲ್ಲೆಲ್ಲ ಗದ್ದೆ ಬತ್ತಿದ್ದಲ್ಲ. ಎಂತ ಕಂಡ ಅಲ್ಲಿ ಹೇಳ್ನಲ್ಲ ನಾನು ಕಳಿ ತೆಗೋಕೆ. ಈ ಅಕ್ಕನಿಗೆ ಹೇಳಿ ಬರ್ಕು. ಯಾವ ಅಕ್ಕ ಹೇಳದ್ದು? ಮೀನು ಮಾರೋಳು ತಂಗಿ ಇದ್ದಳಲ್ಲ, ಎಂತ ಹೆಸರು ಅವಳದ್ದು? ಎಂಥದ್ದು ಕಿಚ್ಚಿಡ್ದ ಹೆಸರು ನೆನ್ಪತ್ತಿಲ್ಲ ಮರೆಯ. ಅವಳಿಗೊಂದು ಹೇಳಿ ಬಾ ಪಪ್ಪ ಅಷ್ಟೊತ್ತಿಗೆ. 12 ಗಂಟೆ ಮೇಲೆ ಮಾಡ್ಕೊಂಡು ಬಾ. ಅಲ್ಲಿ ತೋಟದ ಬದಿಗೆ ಹೋಗಿ ಪಂಪ್ ಸೆಟ್ ಒಂದು ಚಾಲು ಮಾಡಿ ಬರ್ಕು. 1 ಗಂಟೆ ನೀರು ಹೋಯ್ಲಿ, ಕಡಿ ನೀರು ಆಫ್ ಮಾಡ್ಲಕ್ಕ. ನಾನೊಂಚೂರಿಲ್ಲ ಹತ್ತಿ ಬಂದಿರಿ ಅಂತ ಕೇಳ್ಕೊಬತ್ತೆ. ಆಯ್ತಪ್ಪಯ್ಯ, ಆಯ್ತಾಯ್ತು. ನಾನು ನೀರೆಲ್ಲ ಚಾಲು ಮಾಡಿ ಅಲ್ಲೇ ಆಫ್ ಮಾಡಿಯೇ ಬತ್ತೆ. ನಾನು ಅಲ್ಲೇ ಪಂಪ್ ಸೆಟ್ಟಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಬತ್ತೆ. ಮಧ್ಯಾಹ್ನ ಪಷ್ಟೊತ್ತಿ ಬತ್ತಿಲ್ಲ, ಒಂದು 3 ಗಂಟೆ ಮೇಲೆ ಬತ್ತೆ. ಅಡಿಲ್ಯಾ ಚಿಡುತ್ತಿಲ್ಲ. ಅಲ್ಲೂ ಈಗ ಮೆಸೇಜ್ ಮಾಡೋಕ್ಕೆ ಪಂಪ್ ಸೆಟ್ ಒಳಗೆ ಮಲ್ಕೊಂಡು ಮೆಸೇಜ್ ಮಾಡ್ತೇಕೊಂಡ್ರು ಸೈ. ರಾತ್ರಿ ಇಡೀ ಒದ್ದೆ ಮಾಡುತ್ತಿಲ್ಲ. ಎಂತಾರ ಸತ್ಕೋತ್ಲ. ಆಯ್ತು ಬಾ ಬೇಬಾ ಮಗ. ಸಾವಿತ್ರಿ ಎಂತ ಮಗ ಉಂಟ್ಕೊ ಬಂದ್ಯಾ? ಹಂಗೆ ಬಂದ್ಯಾ? ಬಿಸ್ಲಲ್ಲಿ ಬಪ್ಪದ ಬ್ಯಾಡ್ ಇದ್ದಿತ್ತಲ್ಲ. ಒಂದು ಫೋನ್ ಮಾಡಿ ರಾತಿದ್ದಿತ್ತಲ್ಲ, ನಾನೇ ಬರ್ತಿದ್ದೀನಲ್ಲ ಮನೆ ಹತ್ರ. ಇದನ್ನೇ ಬರ್ತಿದ್ಯಲ್ಲ ಅಣ್ಣ, ನಂಗೆ ಗೊತ್ತಿತ್ತು. ಅಲ್ಲಿ ಕೊಂಡಿಲ್ ಕಾಣ್ತಿದ್ದೆ ನಾನು. ನೀನು ಮಾತಾಡ್ಸ್ಲ ಹಂಗಾಯ್ತು. ಬಾ ಕೂಕ ಮಾತಾಡು, ಸ್ವಲ್ಪ ಮಾತಾಡೋಕಿತ್ತು. ತೊಂಗೆ ಸಾವಿತ್ರಿ ಎಷ್ಟು ದಿನ ಆಯ್ತು ಮಗ ನಿನ್ನೊಟ್ಟಿ ಮಾತಾಡಿ? ನಿಂಗೆ ತೊಂಗೆ ಬೇಡ ಆಯ್ತಲ್ಲ, ಬಾಳಿ ತೊಟ್ಟೆ ಬೇಕಾಯ್ತಲ್ಲ ನಿಂಗೆ. ಅಯ್ಯೋ ಇಲ್ಲ ಯಾಕಂದ್ರೆ ಮೆಸೇಜ್ ಮಾಡೋಕ್ಕೆ ಆಗ್ತಿಲ್ಲ. ಅಲ್ಲ ನಮ್ಮ ಶ್ಯಾಮಲ್ಲಿ ಈಗಲೇ ಇಷ್ಟು ಲೈಕ್ ಮಾಡಿ ಮೆಸೇಜ್ ಮಾಡೋ ಶುರು ಮಾಡ್ತಾಳೆ ಅನ್ಕೊಂಡೆ. ಒಂಥರ ಹಾಗೆ ನೀರಲ್ಲಿ ತೇಲ್ಕೋದಂಗೆ ಇತ್ತಪ್ಪ ಮೆಸೇಜ್ ಮಾಡ್ತಿದ್ರೆ. ಶ್ಯಾಮಲ್ಲೇ ಇದು ಅಲ್ಲ, ಒಪ್ಪಿ
ಶ್ಯಾಮಲ್ ಅಲ್ಲದೆ ಬೇರೆ ಯಾವ್ದಾರು ಹುಡುಗಿ ಹತ್ತಿದ್ರೆ ಎಂತ ಮಾಡೋದು? ಹಂಗೆಲ್ಲ ಮಾತಾಡ್ಬೇಡ ಮಗ. ನಂಗೆ ಯಾವ ತೋಟು ಬೇಡ, ಎಂತ ಬೇಡ, ಎಲ್ಲ ನೀನೇ ಇಟ್ಕೊ. ಹಂಗಿಂದೆಲ್ಲ ಮಾತ್ರ ಮಾತಾಡ್ಬೇಡ. ನನಗಿಪ್ಪಳು ಒಬ್ಬಳೆ ತಂಗಿ ನೀನು. ಅಣ್ಣ ನಂಗೆ ಬೇಡಣ್ಣ, ಯಾವ ತೋಟ ಬೇಡ, ನೀನಿದ್ರೆ ಸಾಕು. ಇವ್ರು ಹೇಳ್ರನ್ಕ ನಾ ಕೇಳಿದ ಅಷ್ಟೇ ಅಣ್ಣ. ಇವ್ರೇನು ನಂಗೆ ಬತ್ರ ಕಂಡ್ಕಂಬ್ಕೆ, ಇವರೆಲ್ಲ ಮಿಲ್ಟ್ರಲ್ಲಿ ಇರ್ತಾರೆ. ನೀನೇ ಅಲ್ದ ನನ್ನ ಕಷ್ಟ ಸುಖ ಎಲ್ಲ ಕಂಡ್ಕಂಬ್ದೆ. ಅವ್ರ ಮಾತು ಕಟ್ಕೊಂಡು ನನ್ನ ಹುಚ್ಚ ಹಾಳಾಯ್ತು ತಲೆಗೆ. ನನ್ನ ಕ್ಷಮಿಸಣ್ಣ. ನಿನ್ನ ತಂಗಿ ಅಲ್ಲ ಮಗ, ನನ್ನ ಮಗಳಕ್ಕಿಂತ ಜಾಸ್ತಿ. ಯಾರು ಬೇಕಾಯ್ತು ತೋಟ, ಯಾರು ಬೇಕಾಯ್ತು ಭಾವನಿಗೆ ಹೇಳಿಬಿಡು. ನಂಗೆ ಎಂಥದ್ದು ಬೇಡ ಅನ್ಕೊಂಡು ಸಾಕು. ನಂಗೆ ಎಂತ ಬೇಡ ಮಗ. ಎಂಥದ್ದು ಮಾಡ್ಕೊಬಂದು ಜಾಗದ ಸಿಗಲ್ಲ. ಆ ತೋಟ ಸಣ್ಣಕ್ಕಿಪ್ಪಷ್ಟು ತೆಗಿಂದ ನಾನು ಆಡಿ ಬೆಳೆದು ಅದು ಜೀವ ಇಟ್ಕೊಂಡು ಪ್ರತಿ ವರ್ಷ ನಾನು ಬಾಳಿ ಬೆಳೆಸ್ದೆ. ಅದಕ್ಕೋಸ್ಕರ ಒಂದೆರಡು ಮಾತು ಜಾಸ್ತಿ ಆಡ್ದೆ ಮಗ. ತಪ್ಪು ತಿಳ್ಕೊಂಡ್ಬೇಡ ಮಗ, ನಿನ್ಗಿಂತ ಜಾಸ್ತಿ ಅಲ್ಲ. ನನಗೆ ಬೇಡ, ನಂಗೆ ಬೇಡದೇ ಬೇಡ ತೋಟ. ಎಷ್ಟು ಪ್ರೀತಿ ಮನಸ್ಸೊಳಗೆ ಇಟ್ಕೊಂಡಿಬ್ರು ಎಷ್ಟು ತಿಂಗಳಿಂದ ನಾಟಕ ಮಾಡ್ರಿ ಅಲ್ಲ ನೀವು. ಹಾಂ ಕಣಿದೆಲ್ಲ ಬೇಕಿದ್ದಿತ್ತ? ನಮ್ಮಲ್ಲಿ ಅಂತ ಇದಲ್ಲ, ರಕ್ತ ಸಂಬಂಧ ಅಂದ್ರೆ ಹಾಗೆ. ಅದು ಎದ್ರಿಗೆ ದ್ವೇಷ ಮಾಡಿಸುತ್ತೆ, ಹೆಚ್ಚು ದಿನ ಉಳಿಸೋದಿಲ್ಲ ಮಗ ದ್ವೇಷನ. ಪ್ರೀತಿ ಯಾವತ್ತೂ ಶಾಶ್ವತ. ಇಲ್ಲಣ್ಣ, ನಂಗೆ ತೋಟ ಬೇಡ, ನಂಗೆ ತೋಟ ಬೇಡ, ನೀನೇ ಇಟ್ಕೋ. ಇಲ್ಲ ಸಾವಿತ್ರಿ, ನನಗಂತೂ ತೋಟ ಬೇಡ ಅಂದ್ರೆ ಬೇಡ, ನೀನೇ ಇಟ್ಕೊ, ನಂಗೆ ಬೇಡ. ಪಂಪ್ ಸೆಟ್ ನೀರು ಬಿಟ್ಕೊಂಡು ಅಲ್ಲೇ ಕೂತ್ಕಂತೆ ಒಂದಷ್ಟೊತ್ತು, ಎಂತ ಡಿಸ್ಟರ್ಬೇ ಇರೋದಿಲ್ಲ, ಯಾವ ತೊಂದರೆ ಇಲ್ಲ. ತೋಟ ಪೂರ ನೀರು ಬಿಡ್ತೆ ಇವತ್ತೆ. ತೋಟ ಬೇಡ, ತೋಟ ಬೇಡ, ನೀನೇ ಇಟ್ಕೋ. ನಂಗೆ ಬೇಡ, ನೀನೇ ಇಟ್ಕೋ. ಹೇಳ್ತಿದ್ನಲ್ಲ ಅಣ್ಣ, ಎಂತಕ್ಕೆ ಇಷ್ಟು ಹಠ ಮಾಡ್ತೇನೆ? ನೀನು ಇಟ್ಕೋ ಅಂದ್ರೆ ಇಟ್ಕೋ. ಬೇಡ, ನೀನು ಇಟ್ಕೋ. ಇಟ್ಕಂತೀಯ ಇಲ್ಲೇ ಹೇಳ? ಅದು ನಿನ್ನ ಹೆಸರು ಬರುವಾನೆ, ನಂಗೆ ಯಾವುದು ಬೇಡ. ಅಮ್ಮ, ನೀನು ಅದಕ್ಕೊಂದು ಸೈನ್ ಹಾಕಿ ಕೊಡು. ಕಾಗದ ಪತ್ರ ಎಲ್ಲ ಮಾಡ್ಕೊಬತ್ತೆ ನಾನು. ಅಲ್ಲ, ನಾ ಬೇಡ ಅಂತ ಹೇಳ್ತಿದ್ದೆ, ನಿಂಗೆ ಅರ್ಥ ಆಗ್ತಿಲ್ಲ? ನಾ ಹೇಳ್ತಿದ್ದಲ್ದ, ನಂಗೆ ಯಾವ ಸುಡ್ಗಾಡು ತೋಟೂ ಬೇಡ. ನಂಗೆ ಬೇಡ ಅಂದ್ರೆ ಬೇಡ. ಅದು ನಿನ್ನ ಹೆಸರಿಗೆ ನಾನೀಗ ನಾಳೆ ಹೋಗಿ ಎಲ್ಲ ಕಾಗದ ಪತ್ರ ಮಾಡಿಸೋನೆ. ನಾನು ಅಷ್ಟೇ, ತೆಗ್ದ ಕಾಗ್ದೆಲ್ಲ ಹೊರದು ಬಿಸಾಡೋಳೆ ನಾನು ನಿನ್ನ ಮನೆ ಮುಂದೆ. ನಂಗೆ ಬೇಡ ಅಂದ್ರೆ ಬೇಡ ಆ ಜಾಗ. ಆಟ ಮಾಡ್ತೇಕೋ ಹೋಯ್, ಬಾಳಿ ಬೆಳಿ ಎಲ್ಲ ಬಂದಿದ್ದ. ಹೋಯ್ ಎಲ್ಲ ಬೆಂಕಿ ಹಚ್ಚಿ ಬತ್ತೆ ನಾನೀಗ. ಚುಮ್ನೆಣ್ಣಿ ಎಲ್ಲಿತ್ತಲ್ಲ ಬೇಕಾಗಿಲ್ಲ. ಮನೇಲಿ ಒಂದು ಕ್ಯಾನ್ ಚಿಮ್ನೆಣ್ಣೆ ಪೂರ ಇತ್ತು, ಎಲ್ಲೆಲ್ಲಿಂದ ಒಟ್ಟು ಮಾಡ್ಕೊಂಡದ್ದು ಪೂರ ಇತ್ತು. ನಾನೇ ಬೆಂಕಿ ಕೊಡ್ತೆ, ನೀ ಬೆಂಕಿ ಕೊಡೋದು ಬೇಡ. ಬೇಡ ಅಂದ್ರೆ ಬೇಡ ಆ ಜಾಗ. ಹಂಗೂ ಬೇಡ ಆ ಜಾಗ.